धूपदीपं समर्पयामि अक्षतां समर्पयामि तदेना तव आदं किं पार्वत्येति वार्तितं बलं तत्सर्वं गौतमिच्छामि कदा यस्त्वमाते सत्यनारायण
कथारम्भं सिद्धिर्भूतमेस्या परित्राणां साधूनां विनाशाय च दुर्गतं धर्मसंस्थापनार्थाय संभवामि निर्विघ्ने ಈ ಮುಖ್ಯ ಧರ್ಮದ ರಕ್ಷಣೆಗೋಸ್ಕರ ಕೂಡ ಸಜ್ಜನೆಯ ಉಳಿತಗೋಸ್ಕರ ಕೂಡ ಯುಗ ಯುಗಕ್ಕೂ ನಾನಾ ರೀತಿಯ ಅವತಾರಗಳಿಂದ ತಾಳುತ್ತಾ ಬರ್ತದೆ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮೆ ಭಗವದ್ಗೀತೆಯಲ್ಲಿ ಅರ್ಜುನರು ಉಪದೇಶಿಸುತ್ತಾರೆ. ಅರ್ಜುನೇ ಈ ಕಲಿಗೊಟ್ಟು ಭಕ್ತಿನೆತ್ತಿನ ಕೈ ಕರ್ಮಶಾಂತಿ ದೋಷುಳಿದಾದಂತ ಅದನ್ನು ಮಾತ್ರ ನಿವಾರಣೆ ಮಾಡ್ತದೆ. ಇದು ವಿಸರ್ಜನೆ ಇದಕ್ಕೋಸ್ಕರ ನೋಡಾದ್ರೆ ಶ್ರೀಮದ್ ನಾರಾಯಣ ದೇವರಿಗೆ ಸತ್ಯನಾರಾಯಣ ಈ ಭೂಲೋಕದಲ್ಲಿ ನಮ್ಮ ನಾವು ಸತ್ಯವೇ ಮಾತ್ರ ಭರತ ಪೂಜೆ ಪುನಸ್ಕಾರಗಳಿಗೆ ಮಾತ್ರ ನೀರಾವರಿ ಶಿಕ್ಷೆಗಳು ಪಡೆಯುವಂತ ಹಿಮಾಲಯದ ಕಟ್ಟಲೋಪದೇಶ ಪಟ್ಟಣಗಳಾಗುತ್ತದೆ. ಅದು ಮಾತ್ರ ಪೂರ್ವಕಾಲ ಎಚ್ಚರಿಕೆಯನ್ನು ಕಂಡ ಬಹುಮಾತ ಪ್ರಾಣಿ ಪಕ್ಷಿಗಳು ವೈರತ್ವಗಳು ಮಾತ ವಿಪತ್ತುಗಳು ಸಂಸರ್ಗಗಳಿದ್ದಾರೆ. ಆದ್ದರಿಂದ ನಮ್ಮ ಶೌನಕಾದಿನ ವಿವರಣೆ ನಿತ್ಯದ ಯಜ್ಞ ಯಾಗಾದಿಗಳು ಮಾತ್ರ ಅವ ಯಜ್ಞಯಾಗಾದಿಗಳು ಮಾತ್ರ ಕಾಯ್ದುಕೊಂಡ ಲೋಕದ ಒಂದು ಸುಭಿಕ್ಷೆಗೋಸ್ಕರ ಕೆಲವರಿಗೆ ಮಾತ್ರ ದಿನನಿತ್ಯದ ಯಜ್ಞಯಾಗಾದಿಗಳ ಮಾತ್ರ ಕಲ್ಕೊಂಡಿದ್ದೇವೆ. ಆಗ ಯಜ್ಞಯಾಗಾದಿಗಳ ದಾರಿ ಮಾಡುವುದು ಕಂಡ ಕಾಲೇ ನಕ್ಷತ್ರೋಪರ್ಜನ್ಯ ಪೃಥ್ವೇ ಸಸ್ಯಶಾಲಿನಿ ದೇಶೋಯಂ ಶೋಭನವಿದ್ದ ಸಜ್ಜನ ಸತ್ಯನಿರ್ಣಯ ಕಾಲ ಕಾಲದ ವರ್ಷದ ಬೆಳೆಸಲಕ್ಕೆ ಮಾಡುವುದು ಯಾವೊಂದು ಜಗತ್ತ ಮಾತ ಜೀವಿನ ಮಾತ ನಿರ್ಭಯಗಳು ಸುಖವಾಗಿ ನಿಂತಿನ ಜೀವನ ನಡೆಪಾಡುವುದು ಕಂಡ ನಮಗೆ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿ ಮಾತುಗಳು ಯಜ್ಞ ಯಾಗಾದಿಗಳ ಮಾತ ಎಡ್ಡೆ ರೀತಿಯ ದ್ರವ್ಯಗಳು ನಮ್ಮ ಭೂಮಿಯ ನಿಂತುಡು ಹವಿಸುದ ಮುಖಾಂತರವಾದ ಗುರುಣ ದಂಡ ಆಕಾಶ ಮಾರ್ಗ ಆತೇತ ಅಂದರೆ ಇವನಿಗೆ ಪೃಥ್ವಿಯಿಂದ ಬಡಪನದಾದಂಡ ಮಾತ ಶುದ್ಧಿ ಪಡೆದುಕೊಂಡು ಐತ ಅವನಿಗೆ ಪುಣ್ಯದ ಫಲದಾದಂಡ ಅವನ ಮತ್ತು ಮಾತ ಪ್ರಾಪ್ತಿಯಾಗುತ್ತೆ. ಐಕ್ಯ ಪಡೆದ ಪ್ರತಿಫಲ ನಮಗಾದ ಈ ಭೂಮಿದ ಮೆತ್ತಡು ಕರ್ಮನ ಮಲ್ಪನ ಐಕಾನುಸಾರವಾದ ನಮ್ಮ ಫಲ ಪಡೆಯುವುದು ಮಾಡ್ತಾರೆ. ಅರ್ಥ ಇದು ಭಾರಿ ಒಂದು ರೋಗ ಬಂದು ಆದರೆ ಮೂಗು ಕಟ್ಟಲು ಮಕ್ಕಳ ಪರಿಸ್ಥಿತಿ ಬರುತ್ತೆ. ಮೂಗು ಮಾಡಿ ದಯಮಾಡಿ ನಮ್ಮ ಮಕ್ಕಳಿನ ಕರ್ಮ ನಮ್ಮ ನಮಗೆ ಎಡ್ಡೆ ಕರ್ಮ ದಾಟಿ ಐದು ಒಂದು ಸುಭಿಕ್ಷದ ಬಗ್ಗೆ ಮಾತ್ರ ನಮ್ಮ ಪಠ್ಯದ ಸಾಕಿದ್ದೇವೆ. ನಮ್ಮ ಬರುತ್ತಂದಿನ ದುಷ್ಕರ್ಮಗಳಿಂದ ಮಾತ್ರ ಮಾಡ್ತೀನಿ ದಾಟ ದುಷ್ಪರಿಣಾಮಗಳು ನಮಗೆ ಭೂಮಿಯ ಬಿತ್ತಡು ಸತ್ಕರ್ಮಣೆ ಮಾಡ್ಕೊಡು ಈ ಜಿಂದಾಂಡ ಫಲವನ್ನು ಅನುಭವಿಸಬ ಐಕೋಸ್ಕರ ಗೋಡಾದ ಸತ್ಕರ್ಮಗಳಿಂದ ಮಾತ್ರ ಮಾಡ್ಕೊಂಡಿದ್ದೇನೆ ಈ ಶಬ್ದ ಕಾರ್ಯ ಯಜ್ಞ ಯಾಗಾದ್ರೆ ಮಾತ್ರ ಮಾಡ್ಕೊಂಡಿರ್ತೇವೆ. ಮಾಡ್ತದಾಯಿ ನಡೆದ ಬುಕ್ಕ ಒಂದು ದಿವಸ ತನಗೆ ಲೋಕದ ಹಿತಚಿಂತನೆ ಆಗ್ತದೆ. ಕಲಿಗೊಟ್ಟು ಬರ್ಬಿತ್ತನಂಚಿನ ಕಷ್ಟ ನಷ್ಟವಾದ ನಿವಾರಣೆ ಆಗುವುದು ಮಾಡ್ಕೊಂಡಂಚಿನ ರೂಪಕವಾದ ತಾನು ಚಿಂತನೆಯನ್ನು ಮಾತ್ರ ಮಾಡ್ಕೊಂಡಿರ್ತೇವೆ. ಅವಾಗ ಚಿಂತನೆಯನ್ನು ಮಾಡ್ಕೊಂಡಿದ್ದೇವೆ, ಅಲ್ಪ ಚರ್ಚೆ ನಡ್ಕೊಂಡಿದ್ದೇವೆ, ಮೂಲ ಕೆಲವೇ ಪಾತ್ರಗಳಿರ್ತೇವೆ. ಅವು ಬೇಕೆ ಬರ್ತದೆ. ಇತ್ತ ಬಂದಿನ ತಿರುಗುತ್ತಿನ ಮತ್ತು ಚಾಪರದಿಂದ ಕಿಂಚಿತ್ರ ಮಾತನಾಡ್ತಾರೆ. ಇದಕ್ಕೆ ದಾದಾನುಕೊಂಡ ಸುಖ ಕಟ್ಟುತ್ತಾರೆ. ಇದಕ್ಕೆ ಲೋಕೋದ್ಧಾರ ಅಂಡ ಲೋಕೋದ್ಧಾರನಂಚಿನ ಕಂಡ ಈಚಿನ ಚಿಂತನೆ ಆ ಶೌನಕಾದಿ ಮುನಿವರಿಗೆ ಬಂದ ಮಾತ ತನಗೆ ಮಾತ ಒಡಗೂಡೊಂದು ಚಿಂತನೆ ಮಾಡ್ಕೊಂಡು ನಂಚಿನ ಕೊಟ್ಟರು ಚರ್ಚೆ ಮಾಡ್ಕೊಂಡು ನಂಚಿನ ಕೊಟ್ಟರು ವೇದ ವೇದಾಂಗದಲ್ಲಿಟ್ಟೆ ಪಾರಾಗತಿಯಾಯ ನಂಚಿನ ವೇದವ್ಯಾಸರ ಪಟ್ಟ ಶಿಷ್ಯಾಯ ನಂಚಿನ ಆಸಕ್ತ ಪುರಾಣಕ್ಕೆ ಶಿಷ್ಯ ಬಂದರ ಒಡಗೂಡಿ ಸಾಗಲು ಅವೇ ಸನ್ಮಾರ್ಗಗಳು ಇಂದಿನ ಕ್ರೀನಂಚಿನ ಆ ಶೌನಕಾದಿ ಮುನಿವರಿಗೆ ಮಕ್ಕಳು ಅತಿಥಿ ದೇವೋಭವ ಆಚಾರ್ಯ ದೇವೋಭವ ಗುರುದೇವೋಭವ ಮಾತೃದೇವೋಭವ ಪಿತೃದೇವೋಭವ ಅಂಡ ಅಪ್ಪೆಮ್ಮನ ಏರು ಗೌರವಿಸಲ್ಲ, ಅಪ್ಪೆಮ್ಮನ ಏರು ದೇವರಿಂದ ಬಂಡದು ಸತ್ಕಾರ ಮಾಡ್ತಾರ ಅಷ್ಟೇ ಮಾತ್ರ ಪುಣ್ಯ ಪ್ರಾಪ್ತಿಯಾಗುತ್ತೆ. ಅಪ್ಪೆಮ್ಮನ ತಿರಸ್ಕಾರ ಮಾಡ್ತದೆ ಏರು ಪೂಜೆ ಪುರಸ್ಕಾರ ವಿಜೃಂಭಿತವಾದ ಪುಣ್ಯದ ಬಲ್ಲ ಕೆಲಸ ಹಾಗೆ ಅತಿಥಿ ದೇವೋಭವ ಅತಿಥಿ ಕಂಡ ಆ
ದಿನಕ್ಕೂ ಈ ಉಪನಾಂತ ವ್ಯಕ್ತಿ ನಮ್ಮ ಹೀಗಾಗಿ ಬರ್ಬೇನ ಅತಿಥಿಯಾಗಿ ಆ ಅತಿಥಿನ ಸತ್ಕಾರ ಮಾಡ್ತಾನ ಕಂಡ ಭಗವಂತನ ಸತ್ಕಾರ ಗಾಯಕೊಂಡ ತುಂಬ ಹೆಚ್ಚಿರ್ತದೆ ತುಂಬದೊಂದು ಕಾಲ ಕಂಡ ಸಂಸ್ಕಾರಯುಕ್ತವಾಗಿರುವಂಥ ಕಾಲ ಆಗುತ್ತದೆ ಇತ್ತ ಮಾತಕಾರ ತುಂಬುವುದು ಜನಕ್ಕೆ ಅನುಕೂಲ ಶಾಸ್ತ್ರ ಆಗಲಿ ಬಟ್ಟೆಗಳ ಭೇಟಿಯಾಗಲಿ ನಾವು ಚರಣ ಪಂಚರಿಸಿದ ನಮ್ಮ ಕೂಡ ಈಗ ಓಡಾಟಕ್ಕೆ ಕಾಳ ಮೇಲೆ ಮಾಡಲ್ಲ ಇಂಚನ್ನು ಬಂಡ ಆತ ರುಚಮ್ಮ ಇಂಚು ಗಮನಗೊಳ್ಳುತ್ತೆ ಒಂಜಿಯಾಗಿ ಅತಿಥಿ ಬಂದು ನಾಟ ಆ ಅತಿಥಿಗೆ ನಮ್ಮ ಒಂದು ಚೇಪು ನೀರು ಬಂದಿಲ್ಲ ಇದ್ದೇ ಅರೆ ರೂಪಾಯಿ ಅಸಂಸ್ಕಾರ ಅಂತ
ಆಕೆ ತಾವಂದ ಕೃಷ್ಣಾಗ್ನಿ ಕೊಂಡ ಕ್ಲಿಯರ ಮುಂಜೆ ಆಸನ ಉದರಾಗ್ನಿ ಬಡವು ಬಾಗಿಲಿಂದ ಮಡ್ಕೊಂಡು ಬರ್ತಿತ್ತು ಹಾಗೆ ಬಡವು ಬಾಗಿಲಿಂದ ಪಡ್ಕೊಂಡು ಹಂಚಿನ ಕುರುಡನ ದಂಡ ಆ ಮಂಜು ತೃಪ್ತಿಯಾಗ್ತದೆ ಉಕ್ಕೊಂಡಿ ಮನುಷ್ಯನ ಮಾನವೀಯತೆ ಕೈಚಿನ ಪಾತ್ರ ಭಟ್ರಲಾಂಚಿನ ದೇವಸ್ಥಾನ ಭಕ್ತರಿಂದ ದಂಡ ಭಕ್ತರಂಚಿನ ಭಕ್ತಾದಿಗಳ ಮಾತ್ರ ತೀರ್ಥ ಪಾತ್ರನ ಮಾತ್ರ ಅಕ್ಲೆಗಳ ಭಗವಂತನ ಕ್ರೀನಾಥ ಸಂಸ್ಕೃತಿ ಅಲ್ವಾ ಭಟ್ರಂಚೂರು ಮಾನವ ನಿತ್ಯರಿಂದ ದಂಡ ಭಕ್ತರ ಭಕ್ತರುಗಳಿಲ್ಲ ನಮ್ಮ ವೈದ್ಯರ ಮನೆಗೆ ಹೋದಾಗ ವೈದ್ಯರ ಬರೆದುಕೊಟ್ಟು ನಡೆದು ಒಂದು ತೀರ್ಥ ಪಾತ್ರ ದಂಡ ಸಮಾಧಾನ ಮಾಡ್ತಿರೋ ದಂಡ ಅರ್ಧ ರೋಗ ಅದೇ ಗುಣ ಅಂಚನೆ ನಮ್ಮ ಇಲ್ಲದಲ್ಲಿ ಅತಿಥಿ ಭಕ್ತೆಯ ದಂಡ ಹಾಗೆ ಉಪಚಾರ ಮಾಡಿದ ಹೆಚ್ಚು ನಮ್ಮ ಹೆಡ್ಡೆ ರೀತಿಯಲ್ಲಿ ತೀರ್ಥದ ಪಾತ್ರೆಯ ದಂಡ ಹಾಗೆ ಆತ್ಮಂಚಿನ ಮನೋತೃಪ್ತಿಯೇ ಬೇಕು ಅಂತ ಇದಕ್ಕೆ ಸಂಸ್ಕಾರ ಬರ್ತದೆ ಇದು ಭಾರತೀಯ ಸಂಸ್ಕಾರ ಪಂಚಿನವು ಭಾರಿ ಮೇಳ ಇದು ಭಾರತೀಯ ಸಂಸ್ಕಾರದ ಪ್ರಾಧಾನ್ಯತೆ ಉಂಟು ಅವಾಗ ಈ ಶೌನಕಾದಿ ಮುನಿವರಿಯನ್ನು ದಾದ ಮಾಡ್ತಿರೋದು ಬಂಡ ಆ ಸೂತ ಪ್ರಾಣಿಕರನ್ನು ಬರಬಳ್ತಾ ಬಂದಿರೆ ಅರಿಗೊಂಚು ನೀರು ಕೊರಿಯರು ಹಿರಿಯರಾಯ ದಾವರಗಳಿಗೆ ಫಲಕಾರಿಗಳನ್ನು ಮಾತು ಕೊಡ್ತು ಉನ್ನತವಾಗಿ ಸ್ಥಾನಮಾನಗಳನ್ನು ಮಾತು ಕೊಡ್ದಾಗ ಆಸನದ ಸ್ವೀಕಾರ ಮಾಡ್ತಾನೆ ಈ ಶೌನಕಾದಿ ಮುನಿವರಿಯನ್ನು ಸೂತ ಪ್ರಾಣಿಕೆ ಶೌನಕಾದಿ ಮುನಿವರಿಯನ್ನು ಭಾರಿ ಮಲ್ಲ ಒಂದು ಸಭೆಯನ್ನು ರಚನೆ ಮಾಡ್ತಿದ್ದಾರೆ ಮತ್ತೆ ಅಂದ್ರೆ ಎಂಕಲವನ್ನು ಉನ್ನತ ಆಸನ ಕೊಡ್ತು ಈ ಸಭೆತ ಏರ್ಪಾಟದ ಉದ್ದೇಶವಾದ ಶೌನಕಾದಿ ಮುನಿವರಿಯನ್ನು ಸ್ವಾಮಿ ಕೃತ ವೇದ ಅಪ್ಪಾಪನ ಯುವಕುಳ ಮಾತು ಕಳೆದು ನನ್ನ ಪ್ರಾರಂಭ ಕಲಿಯುವ ಶ್ರೇಷ್ಠ ಅಂತಂದ್ರೆ ಜೀವಜಂತುಗಳಿಂದ ಮಾತ್ರ ಈ ನರಜನ್ಮ ಶ್ರೇಷ್ಠ ದಾರಿಯನ್ನು ಬಂಡ ಬುದ್ಧಿಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಯನ್ನು ಮಾತ್ರ ಬಂಡ ನಿಂತು ದಾದಾದ ಬಂಡ ನಮ್ಮ ಪ್ರಾಣಿಗಳಿಂದ ಕಡೆ ಆಗುತ್ತೆ ಮನುಷ್ಯ ಮಾನವೀಯತೆ ಹೆಚ್ಚು ಒಂದು ಮನುಷ್ಯ ಗೂರಿಯ ದಂಡ ಕೊರಿಯರ ಅರ್ಥವನ್ನು ತಾನು ತನ್ನ ಒಂದು ಪಂಚಿನ ಸ್ವಾರ್ಥ ಭಾವನೆ ಉಂಡೆ ಹೊರತು ಬುಕ್ಕರಿಯನ್ನು ಬದುಕಬಡುವುದು ಪಂಚಿನ ನಿಸ್ವಾರ್ಥ ಭಾವನೆ ಎರಡರಾಗಿ ಅವಾಗ ಅಂಚಿತ್ತಿನ ಮನುಷ್ಯರನ್ನ ಕಷ್ಟವನ್ನು ಎಂಚ ಸ್ವಾಮಿ ನಿವಾರಣೆ ಮಾಡ್ತಾನ ಬಂದಿದ್ದು ಎಂಟ್ಲ ಈ ರೀತಿಯ ಒಂದೇ ಸಭೆಯ ಏರ್ಪಾಡು ಮಾಡಿದ ಸರಿಯಾಗಿ ಹೆಚ್ಚಿನ ಪರಿಹಾರ ತಿಕ್ಕೊಂಡಿಚ್ಚಿ ಸನ್ಮಾರ್ಗ ಇತ್ತಿಂದ ತೋಜಾತಿ ಕೊರಲೆ ಎಂದು ಬಂದಿದ್ದು ಆ ಸೂತ ಪುರಾಣಿ ಕೆರಡ ಶೌನಕಾರಿ ಸೂತ ಪುರಾಣಿ ಬರ್ತೇವೆ ಶೌನಕಾರಿ ಚಿಂತನೆ ಮಾಡಿಕೊಂಡು ಉತ್ತಮವಾಗಿ ಹೆಚ್ಚಿನ ಪರಿಹಾರಾರ್ಥವಾಗಿ ಹೆಚ್ಚಿನ ಕಥೆ ಉಂಟು ಆ ಕಥೆಗೆ ನಾನು ಮಾಡಿದ್ರೆ ನಿಮಗೆ ಶ್ರದ್ಧೆ ಬ್ರಹ್ಮದೇವರ ಮಾನಸಿಕೆಯಾಗಿ ಹೆಚ್ಚಿನ ಮಾರ್ಗದ ಸಮರ್ಥ ಲೋಕವನ್ನು ಸುತ್ತೊಂದು ಕಡೆಯೇ ಕಾರ್ಯಕ್ರಮ ಲೋಕ ಮಧ್ಯಲೋಕ ಅನ್ನೋದು ಈ ಭೂಲೋಕ ಈ ಭೂಲೋಕಗಳ ರಾಯ ಮಧ್ಯಲೋಕ ಅಂತ ಬಂಡ ಒಬ್ಬೇ ಒಂದು ಜೀವಿಯಾವಡು ಮನುಷ್ಯಾವಡು ನಡೆದು ಪುಟ್ಟ ಮರಣ ಪಂಚಿನ ಖಚಿತವಾದ ಜಾತಸ್ಯ ಮರಣಂ ಧ್ರುವಂ ಅಂತ ಬಂದ ಪುಟ್ಟನಾಯಿ ಪ್ರತಿ ಬರಿಲ್ಲ ಸೈಯರ ಅಂಚಿತ್ತನ ಈ ಭೂಲೋಕವು ಮರ್ತ್ಯಲೋಕ ಅಂತ ಈ ಮರ್ತ್ಯಲೋಕವು ಬದುಕುವುದಾದಾಗ ಅನೇಕ ಯೋನಿಗಳ ಉದ್ಭವವಾಗಿ ಹೆಚ್ಚಿನ ಜೀವರಾಶಿ ಆಕೆ ಕಾರಣದ ಮನುಷ್ಯರ ಮಾತ ನಾನಾ ರೀತಿಯ ದುಷ್ಕೃತ್ಯಗಳ ಮಾತನ್ನು ತಂದು ಪೂರ್ವಜನ್ಮೆ ಕೃತಂ ಪಾಪಂ ಈಗ ಜನ್ಮೆ ದೋಷರೂಪೇಣ ಪೀಡಿತ ಮಂಡ ಪೂರ್ವಜನ್ಮಡು ನಮ್ಮದಾದ ಕೃತಪಾಪುಳೆಯ ಮಾತನ್ನು ತಿಪ್ಪನ ಈಗ ಜನ್ಮಡು ಅನುಸಾರವಾದ ನಷ್ಟನ ಅನುಭವಿಸವನ್ನು ಬರುತ್ತದೆ ರೋಗ ರುಜುಗಳಿಗೆ ಮಾತ್ರ ನಮ್ಮ ಒಳಗಾದ ಅಂಚಿತ್ತಿನ ಕಷ್ಟ ನಷ್ಟಗಳಿಗೆ ಮಾತ್ರ ರೋಗ ರುಜುಗಳಿಗೆ ಮಾತ್ರ ಒಳಗಾದ ಮನುಷ್ಯರು ಜೀವಿಗಳ ಮಾತ್ರ ನರಳಾಡಕೊಳ್ಳೇ ನಾರದರಿಗೆ ದುಃಖ ಮಾಡುವುದು ಮಕ್ಕಳ ಕಷ್ಟವನ್ನು ಹೆಚ್ಚಪ್ಪತ್ತಾನ ಪರಿಕಾರ ಮಾಡ್ತಾನ ಕಂಡಿದೆ ನಾನು ಅಂಜಿಕೊಡ್ತೀನಿ ಯೋಚನೆಗಳನ್ನು ಅವಾಗ ನನ್ನ ಗೋಚರಗೊಳಗಾಗ್ತೀನಿ ಕಂಡ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ತಿ ಬ್ರಹ್ಮದೇವರು ಸೃಷ್ಟಿ ಮಾಡಿಕೊಂಡ ಅಂಡ ಈಶ್ವರ ದೇವಿಯ ಮೋಕ್ಷ ಕೊಡುತ್ತಾರೆ ಶ್ರೀಮನ್ನಾರಾಯಣ ದೇವರ ಪಾಲನಾಥ ಜಗತ್ತದ ಇಡೀ ಪರಿಪಾಲಕೆಯಾಗಿ ನೆಚ್ಚಿನ ಶ್ರೀಮನ್ನಾರಾಯಣ ದೇವರನ್ನ ಈ ದೂರ ಕೃಪೆಯನ್ನು ಪಡೆದು ಶ್ರೀಮನ್ನಾರಾಯಣ ನಾರಾಯಣ ಪ್ರಸನ್ನಜಿನ ಪುಣ್ಯ ನಾಮಾಂಕಿತ ಮಾಡಲು ಸೀದ ವೈಕುಂಠಕ ಗೋಪಿಗೆ ವೈಕುಂಠಕ ಹೋಗುತ್ತಿದ್ದಾಗ ಕತ್ತಲಿನ ರಾಜಾದ ಪೂರ್ವ ನೀರನ್ನು ಸೂರ್ಯದೇವಿ ವಾರಿ ಪ್ರಕಾಶಮಾನವಾದ ಪ್ರಜ್ವಲಿತವಾದ ಬೆಳಗೊಂದು ಬರ್ಗರ ಚಿತ್ರ ಕೋಟಿ ಸೂರ್ಯನ ಪ್ರಭೆಯುಳ್ಳ ಹೆಚ್ಚಿನ ಶ್ರೀಮನ್ನಾರಾಯಣ ದೇವರು ಶಂಖ ಚಕ್ರ ಗದಾ ಪದ್ಮಾನವನ್ನು ವಂಚಿನ ಆಯುಧ 21 ವನಮಾಲಿನ 41 ತೇಜಸ್ವರೂಪಿಯಾದ
ಕೇಶವ ಮಾಧವ ಅಚ್ಯುತ ನಾರಾಯಣ ಶ್ರೀಕೇಶ ಪದ್ಮನಾಭ ಅಂತ ಮಾಡ್ತೇನೆ ನಾಮಾಂಕಿತಗಳು ಭಗವಂತನ ಕೊಂಡಾಟ ಮಾತ್ರವತ್ತಾವಂತೆ ಭಗವಂತನ ಪಾದವು ಸಾಷ್ಟಾಂಗ ನಮಸ್ಕಾರ ಮಾಡ್ತೇವೆ. ಅವಾಗ ಶ್ರೀಮನ್ನಾರಾಯಣ ದೇವರಿಗೆ ನಾನು ಏನು ಬರಬೇಕು ಅಂತಂದು ಬಂದಾಗ ಸಂತೋಷದ ನಡೆಕೊಂಡು ತೆಗೆದುಕೊಂಡು ಬರಬೇಕು ನಾನು ಅಂಡ ಇನ್ನಿತರವಿರುವುದು ಮುಂದಾಟ ನಿನ್ನ ಮುಖ್ಯದಾದನಾದ ದುಃಖದ ಛಾಯೆ ಹೋಗುತ್ತದೆ. ಇದಕ್ಕೆ ಕಾರಣದಾದನಾದ ಅಂದಾಗ ನಾನು ಸ್ವಾಮಿ ಈ ಗೊತ್ತಿನಂಚಿನ ಕರ್ತವ್ಯ ಸಮಸ್ತ ಲೋಕಗಳ ಸುತ್ತೊಂದು ಬಲ ಅಲ್ಪೊಪ್ಪನಂಚಿನ ವಿಷಯಗಳ ಮಾತೇಕೆ ಮಂಡಿಸಾಲ ಕೃಪಾಲ ಭೂಲೋಕ ಭುವರ್ಲೋಕ ಸುವರ್ಲೋಕ ಮಹರ್ಲೋಕ ಜನರ್ಲೋಕ ತಪರ್ಲೋಕ ಅನ್ನೋಂಚಿನ ಲೋಕಗಳು ಐತೆ. ಭೂಲೋಕ ಚಂಡಲೋಕ ನವಗ್ರಹಗಳು ನಮ್ಮ ರಾಗವಾದ ಕರ್ಮದ ಬಂಧನ ಐದು ತಕ್ಕಂತೆ ಫಲವನ್ನು ಬಳಸುತ್ತಾರೆ. ಮಗ ಆ ಕರ್ಮ ಭೂಮಿಗೆ ಹೋದ ಅಂಡ ಮಾತೆ ಲಕ್ಕಲಕ್ಕೆ ಬರುತ್ತಿನ ಕರ್ಮದ ಆಗ ನಾನಾ ನೀತ ಕಷ್ಟ ನಷ್ಟ ರೋಗ ರುಚುಟೆ ಮಾತು ಬೆಳಗಾದ ನರಳಾಡಲು ಸ್ವಾಮಿ ಅದು ಕಷ್ಟ ಇಂಚ ಪರಿಹಾರ ಮಾಡ್ತದೆ ಇವಾಗ ಶ್ರೀಮನ್ನಾರಾಯಣ ದೇವರು ಕೊಡ್ತೇವೆ ವತ್ಸಹ ಚಿಂತೆ ಮಾಡಬೇಕು. ಕಷ್ಟ ಪರಿಹಾರ ಪ್ರಯೋಜನ ಶ್ರೇಷ್ಠವಾಯಿನಂಚಿನ ಒಂದು ವ್ರತ ಉಂಟು, ದುರ್ಲಭವಾಯಿನಂಚಿನ ಒಂದು ವ್ರತ ಉಂಟು. ಆ ವ್ರತನ ಏನು ಇಷ್ಟಡೆ ಶ್ರದ್ಧೆಡೆ ಭಕ್ತಿಡ ಬಂದಿರ ನಮ್ಮ ಕಷ್ಟ ಕಾರ್ಪಣ್ಯ ದುರಿತ ದೋಷಗಳು ಮಾತ್ರ ನಿವಾರಣೆ ಮಾಡದೇ ಕುತೂಹಲ ಸ್ವಾಮಿ ದುರ್ಲಭವಾಯಿನಂಚಿನ ಶ್ರೇಷ್ಠವಾಯಿನಂಚಿನ ವ್ರತ ನಾವು ವ್ರತ ಸ್ವಾಮಿ ಮಾತೆಯತ್ತಾದ ಈ ವ್ರತನ ಏರಿಕೆ ಮಾತನಾಡುತ್ತದೆ ಓಣ ಮಾಡ್ಕೊಳ್ಳೋದು ಅದಕ್ಕೆ ಓಡಾಪನಂಚಿನ ದ್ರವ್ಯದಾಗ ನಿತ್ತ ವಿಶೇಷಿತವಾಯಿನಂಚಿನ ಫಲ ಹೆಚ್ಚಿನ ಅಂತ ಕೇಳಿದಾಗ ಅಪ್ಪ ಶ್ರೀಮನ್ನಾರಾಯಣ ದೇವಿಯ ಈ ಪೂಜಿನ ಚತುರ್ವರ್ಣದಾಗ ಅಣ್ಣ ಮನುಷ್ಯ ನಾಯಕ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ಧ ಒಬ್ಬ ಬ್ರಾಹ್ಮಣ ಅಂದುಕೊಂಡಾಗ ಬ್ರಾಹ್ಮಣ ಅಂದುಕೊಂಡ ಅತಿಯಾಯಿನಂಚಿನ ಜ್ಞಾನ ಇತ್ತು. ಲೋಕದೋದ್ಧಾರಗೋಸ್ಕರ ಕೂಡ ತನ್ನ ಶರೀರ ಕುಡಿಯುವುದು ಬುಕ್ಕುರಿಯ ಸಂಸ್ಕಾರದ ಪಂಡದೊಬ್ಬರು ಜೀವನಾದ ಪಂಡನ ಇಂಚಿನಾದ ಪಂಡನಂಚಿನ ತಿರುಪಾವನೇನೆ ಆಯ ಪ್ರಾರ್ಥನೆ ವೇದ ಆಕೆಯಂತ ಕ್ಷತ್ರಿಯಾದ ಪುಂಡ ಜಗತ್ತಿನ ಅಥವಾ ದೇಶದ ಒಂದು ಪ್ರದೇಶದ ರಕ್ಷಣೆ ಮಲ್ಪನ ಆಯ ಕ್ಷತ್ರಿಯ ವೈಶ್ಯಾದ ಪಂಡ ನ್ಯಾಯ ನೀತಿയുടെ ಕಪಟ ಯುಜನ ತಾನಗೆ ಆಕಾರ ವ್ಯವಹಾರಗಳನ್ನು ಮಾತನಾಡುತ್ತಾನೆ ಆಯ ಮನುಷ್ಯ ಶೂದ್ರಾದ ಪಂಡ ನಮ್ಮ ಮಾತುಗಳ ಬಾರಿ ತಪ್ಪು ಕಾಣ್ತಾರೆ. ಶೂದ್ರಾದ ಪಂಡ ನಮ್ಮ ಕೆಳಗಾದ ಬಾರಿ ಖಂಡಿತವಾದ ತಪ್ಪು. ಶೂದ್ರಾದ ಪಂಡ ಶೂದ್ರ ಪಂಡ ಭೂಮಿ, ಗ್ರಾದ ಪಂಡ ಇದು ಒಡೆಯುವುದು ಒಂದು ಪಂಡದ ಅರ್ಥ, ವಿಭಜಿಸುವುದು ಒಂದು ಪಂಡದ ಅರ್ಥ. ಪಂಡ ಮಣ್ಣನೊಂಜಿ ಬೆರೀತದು, ಐಟೊಂಜಿ ಬೀಜ ಬಿತ್ತದು, ಅವು ಮೊಳಕೆ ಬತ್ತದಾಯ ನಡೆದ ಅವು ಸಸ್ಯಾನೇಟ ಆಕೆ ಎತ್ತ ಒಂದು ಫಲ ಕೊಡುವೇಟ ಕಾತದು ಐದು ತಾನು ಸ್ವೀಕಾರ ಮಾತ್ರ ಬರ್ತಾವಂತೆ ಬಾಕಿದ ಕಡೆಗಳ ಪಟ್ಟು ನಾಯಿಗೆ ಶುದ್ಧ ಆಕೆ ಎತ್ತಾವಂತೆ ಒಂದು ಮುಕ್ತ ಮನಸ್ಸಾಗ್ತದೆ. ಐಕೆ ಬರ್ತದೆ ಬ್ರಾಹ್ಮಣೋ ಅಸ್ಯ ಮುಖಮಾಸಿ ಬಾಹು ಅಜನ್ಯ ಕೃತಃ ಊರು ಗದ್ಯದ್ವೈಷ ಪದ್ಯಾಗ ಶುದ್ಧೋ ಅಲ್ಲ. ಈ 4 ವರ್ಣಗಳ ಬಾರಿ ಶ್ರೇಷ್ಠತೆ ಆಯಾಯ ಮರುಪುನಂಚಿನ ಕರ್ಮಕ್ಕೆ ತಕ್ಕಂತೆ, ಆಯಾಯ ಪುಪ್ಪುನಂಚಿನ ಸಂಸ್ಕಾರಕ್ಕೆ ತಕ್ಕಂತೆ ಆಯಾಯ ಜಾತಿ ಉಂಡೆ ಹೊರತು ಜಾತಿರ್ದಾವರ ನಮ್ಮ ಮಲ್ಪನಂಚಿನ ಜಾತಿರ್ದಾವರ ನಮ್ಮ ಮಲ್ಪನಂಚಿನ ಕರ್ಮ ಅಂತೆ, ನಮ್ಮ ಮಲ್ಪನಂಚಿನ ಕರ್ಮದಾವರ ಜಾತಿ ಅದಕ್ಕೆ ಸಂಸ್ಕಾರ. ಜಾಯತೆ ಶೂದ್ರ ಸಂಸ್ಕಾರ ನಿಜ ಉಚ್ಚತೆ ನಮಗೆ ಪ್ರಕಟಣೆಯಾಗುತ್ತದೆ. ಆಯಾಯ ಮಲ್ಪದ ಕರ್ಮಕ್ಕೆ ತಕ್ಕಂತೆ ಆಯಾಯ ಜಾತಿಯನ್ನು ಮಾಡುವಂಥದ್ದು ಭಗವಂತನ ಜಾತಿ ಮಾಡುವಂಥದ್ದು. ಭಗವಂತಗೆ ಮನುಷ್ಯನ ಭಕ್ತಿ ಮಾತ್ರ ಗುಣ. ಅವಾಗ ಜಾತಿಯಿಂದ ಪಂಚನ 2 ಮಾತ್ರ ಪ್ರಭೇದ ಮಾತ್ರ ಅವು ಒಂಜಿ ಕೊಂಡು ಒಂಜಿ ಆನಂದ ಪಂಚನ ಅಂತ ಭಗವಂತಗೆ ಭಕ್ತಿ ಪಂಚನ ಏಕಚಿತ್ತದ ಭಾವನೆ ಮಾತ್ರ ಗುಣ ಇದೆ. ಇದಕ್ಕೆ ಮಾತ್ರ ಭಗವಂತೆ ಉಳಿದ ಚತುರ್ವರ್ಣದಾಯನ ಈ ಪೂಜೆ ಮಾಡಬಹುದು. ಸಂಚಿಕೆ ಓಡಬಹುದು ಉತ್ತಮವಾಗಿ ನೀತಿಲ ಅಶ್ವತ್ಥಮೂಲ ಗೋಶಾಲೆ ತುಳಸಿ ಉದ್ಯಾನವನ ಅಂಚನೆ ಪುಣ್ಯ ಕ್ಷೇತ್ರಗಳ ಮಾತ್ರ ಆ ಸತ್ಯನಾರಾಯಣ ಪೂಜೆ ಮಾಡಬೇಕು. ಅದೇ ಅಂದರೆ
ಭಗವಂತನ ಪ್ರಿಯವಾಯಿ ಮಿಂಚಿನ ಭಕ್ಷ್ಯ ಅಂತ ಕಂಡ ಅವು ಸಪಾದ ಸಪತ ಬಂಪಿನಂಚಿನ ಆ ಸಪತ ಅಂತ ಬಂಪಿನಂಚಿನ ಪಾತ್ರ ತಪ್ಪು ಸಪಾದ ಅಂತ ಕಂಡ ಸಾಂದ ಪಂಡ ಒಂಜಿಗೆ ಪಾದಾಳ ಪಂಡ ಕಾಳು ಹೀಗೆ ಬಂದ ಒಂಜಿ ಕಾಲು ಸೇರಿದರೆ ಅವೇ ಪ್ರಮಾಣದ ಸಕ್ಕರೆ ಗುಲಾಬಿನ ತುಪ್ಪ ಮುಂಚಿನ ಕ್ಷೀರ ಆತೀರ್ಥ ಅವನ ಕದಳಿ ಫಲ ನಿರ್ಮಾತ ಸೇರಿಸಾರು ಸಮಾಧಾನ ಮರಚನೆ ತಯಾರು ಮಾಡಿ ಆತೀರ್ಥ ಬಂದ ಭಗವಂತ ಒಂಜಿ ವೇಳೆ ಮಾಡ ಎಂತ ಮಾತ್ರ ಕೊಟ್ಟ ಸಾಧ್ಯತೆ ಇಜ್ಜಿಂದ ಅಂಡ ಅಭಾವೇ ಶಾಯಿಚೂರ್ಣಮ ಶಂಕರ ಅಂಡ ಅರಿತ ಪುಡಿಯೋ ಗೋಧಿನ ಪುಡಿಯೋ ಐಕ ಬೆಲ್ಲನ ಅಥವಾ ಸಕ್ಕರೆನ ಮಿಶ್ರಮಂತದ ಪಾಕ ಮಂತದ ಭಗವಂತನ ಸಮರ್ಪಣೆ ಮಾಡಿಕೊಂಡ ಭಗವಂತನ ಸ್ವೀಕಾರ ಮಾಡ್ತೇವೆ ಮನುಷ್ಯರ ಭಕ್ತಿ ಮಾಡ್ಕೊಂಡಂಚಿನ ಭಕ್ತಿಯಿಂದ ಮಾಡ್ಕೊಂಡಂಚಿನ ಇಜ್ಜಂದೆ ನಾವು ಪೂಜೆನ ಮಾಡ್ಕೊಂಡಾಂಡ ಆಡಂಬರಣ ಭಗವಂತನ ಪೂಜೆಗೆ ಸಲ್ಲಿಸಾಯ ಅಂದಾಂಡ ಭಗವಂತ ಖಂಡಿತವಾದ ಸ್ವೀಕಾರ ಮಾಡ್ತಾರೆ ಅದಕ್ಕೆ ಒಂದು ಉಪಮೆ ಕುಬೇರಕ್ಕೆ ಗೋಡಾಯನ ಸಂಪತ್ತು ಉಂಟು ಮಹಾಗಣಪತಿ ದೇವರಿಗೆ ವರಮಾಡುತ್ತಾ ಗೋಡಾಕಿನ ಭಕ್ಷುಳಿನ ಮಾತ್ರ ತಯಾರು ಮಾಡುತ್ತೊಂಡೆ ಮಹಾಗಣಪತಿ ದೇವರಿಗೆ ಉಣಬಡಿಸ್ತಾರೆ ಮಹಾಗಣಪತಿ ದೇವರ ಮಾತನ್ನ ತಿಂದೊಂದು ಕಡೆ ತನಕ ಮುಗಿಯೊಂದು ಬಂತಂಡು ಕಡವು ಮಾತ್ರ ಮುಟ್ಟಿದ್ದು ಹೋಯಿಸಿದ್ದೇವೆ ಕಡೆ ತನಕ ಕುಬೇರ ಬಂದು ಕೇಳಿ ಸ್ವಾಮಿ ಇತ್ತನ ಪೂರ್ವ ಭಕ್ಷುಳಿನ ಮಾತ ಇರಗೆ ತಯಾರು ಮಾಡುತ್ತಿದ್ದು ಕೊರಿ ಅಣ್ಣ ನನ್ನ ದಾಲ ಒಲಿದಿಸಿ ಸ್ವಾಮಿ ನನ್ನ ಎಂಟ ಕೊಟ್ಟ ದಾಲ ಇಕ್ಕಿದೆ ಹೊಟ್ಟೆ ಅವಾಗ ಮಹಾಗಣಪತಿ ದೇವರ ಬಂದಿಗೆ ಈತ ಮಾತ ಭಕ್ಷಣಕ್ಕೆ ಕೊರಿಯ ಅಂಡ ಕೊರ್ಕು ನೀನು ದಾತು ಉಂಡಾಗಲಿ ಕೊರ್ತು ಜಯಿತರು ನಾನು ಹೋಗಿ ಕೊಡುವ ಸ್ವಾಮಿ ಕೇಳಿದಾಗ ಮಹಾಗಣಪತಿ ದೇವರ ಕೊಟ್ಟಿಗೆ ಈತ ಮಾತ ಭಕ್ಷ್ಯದೊಂದಿಗೆ ಈ ಭಕ್ತಿಯಿಂದ ಪಡ್ಕೊಂಡು ಹೋಗ್ತೀವಿ ಈ ಭಕ್ತಿ ಪಡ್ಕೊಂಡಂಚಿನ ಕೊಲ್ಲ ಎಂತ ತೃಪ್ತಿ ಯಾಕೊಂಡು ಪಡ್ತಾರೆ ಅವಾಗ ಕುಬೇರೆ ಕಣ್ಣಿ ಪಟ್ಟಿಗೆ ಸ್ವಾಮಿ ನನ್ನ ಭಕ್ತಿ ತೋಡು ನಾಡ ಒಲಿದಿ ಕಟ್ಟ ಸ್ವಾಮಿ ಹೆಚ್ಚಿನ ಹೋರಾಟದ ಪಟ್ಟದ ಕೇಳಿದಾಗ ನಮ್ಮ ಮಹಾಗಣಪತಿ ದೇವರ ಕಂಡಿದೆ ಅಲ್ಲ ಹುಡುಗರು ಕಟ್ಟಿ ಅದಕ್ಕೆ ಬಿಚ್ಚಿದ ಕೊರಳ ತೃಪ್ತಿ ಹಾಕೊಂಡು ಅದು ಅವಾಗ ಕುಬೇರ ಭಕ್ತಿಯ ಮಹಾಗಣಪತಿ ದೇವರ ಸ್ತುತಿ ಮತ್ತೊಂದು ರಡ್ಡ ಕೈಟ್ ತಾನು ಕಟ್ಟಿದ ಮತ್ತೊಂದು ಭಗವಂತನ ಕೈಗೆ ಭಗವಂತನಿಗೆ ಸ್ವೀಕಾರ ಮಾಡ್ತೇವೆ ಅನ್ನ ಉದರ ಮಲ್ಯ ಪಂಚ ಮಲ್ಯ ಐದು ಬರ್ತದೆ ಮನುಷ್ಯನ ಭಕ್ತಿನ ಜೀವಂತನ ಆ ಮಹಾಗಣಪತಿ ದೇವರ ಉದರ ಮಲ್ಯಾಕಿಗೆ ಹೊರತು ಭಗವಂತ ತಿಂದದ ಮಲ್ಯಾಕ ಏಕೆ ಮಹಾಕಾಯ ಅಲ್ಪದಾದ ಅಲ್ಪ ಉಜ್ಜಯಿತ ಅರ್ಥಾದ ಮಂಡ ಮಹಾಕಾಯ ಅಂತ ಮಂಡ ಭಗವಂತನ ಶರೀರನೇ ಮಲ್ಯದ ಅಲ್ಪ ಉದರ ಮಲ್ಯ ಬಂಜಿ ಮಲ್ಯ ಅಂತ ಮಂಡ ಅವಾಗ ಮನುಷ್ಯನ ಭಕ್ತಿನಿ ತೀವ್ರಚಿನ ಮಹಾಗಣಪತಿ ದೇವರ ಅದೇ ಇರ್ತಾವಂತೆ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡ್ತಾನೆ ಅಂಡ ನಮಗೆ ದಾದ ಫಲಾಪ ಏನು ಸತ್ಸಂತಾನ ಏನು ಪಟ್ಟದ ಕಣ್ಣು ಕಣ್ಣೀರು ಜೀವನಿಕ್ಕಿತ ಈ ಕಡೆಗೆ ಸತ್ಸಂತಾನ ಪ್ರಾಪ್ತಿ ಮೆಂಟಸ್ತಿಗೆ ಬದುಕಿ ಜೀವ ಮಟ್ಟದ ಕಣ್ಣೀರು ಜೀವನಿಕ್ಕಿನ ಮೆಂಟಸ್ತಿಗೆ ಸುಯೋಗ ವಿದ್ಯಾ ಬುದ್ಧಿಗೆ ಕ್ಷೀಣರಾಗಿದ್ದರೆ ವಿದ್ಯೆ ಬುದ್ಧಿ ಜ್ಞಾನ ಶಕ್ತಿಗಳ ಸತಕವಾದ ಶ್ರೀಮನ್ ನಾರಾಯಣ ದೇವರೇ ಆ ನಾರದರಿಗೆ ಸೂತ ಪುರಾಣಿಕೆ ತಥಂತ ಮುಖಾಂತರವಾದ ಆ ಶವನಕಾರಿ ದೇವರಿಗೆ ಮಹದೋಪಾನದಿಂದ ಈ ಕೂಡ ಪ್ರತಿಷ್ಠೆ ಮಂತ್ರಿನ ದೇವರ ಮಹದೋಪಾನದಿಂದ ಶತಮಾನ ವರ್ಷಗಳ ಆಗರ್ಭ ಶ್ರೀಮಂತ ಪುರಾಣ ಪುಣ್ಯಕರವಾದ ಕಾಶಿ ಕ್ಷೇತ್ರ ಆ ಕಾಶಿ ಕ್ಷೇತ್ರ ಬರೀ ಏನು ಮಾತಾಡಿ ಪಾಠ ಮಾತಾಡಿ ಸಾಯಂಕಾಲವನ್ನು ಬರ್ಕೊಂಡು ಕತ್ತಲೆ ಬರ್ಕೊಂಡ ಸಂದರ್ಭಗಳು ಇದಕ್ಕೆ ಮರತ್ತ ಜಪ ತಪ ಕೈಕಾಲಿನ ಮಾತ ಬರ್ತದೆ ನಾಡಿಲ್ಲ ಸಂದರ್ಭಗಳು ನನ್ನ ರಕ್ಷಣೆ ಮಾಡ್ತೀನಿ ಭಕ್ತಿ ಓದು ಆತ್ಮನ ಭಕ್ತಿ ಏಕಾಗ್ರ ಮಹಾದೇವ ಶ್ರೀಮನ್ ನಾರಾಯಣ ದೇವ ಒಂದು ಸ್ವರೂಪಿಯಾದ ಭೂಲೋಕದಲ್ಲಿ ಅಪ್ಪನ ನಾಯಕೋಸ್ಕರ ದುಃಖ ಮಾಡಿಕೊಂಡು ಅವಾಗ ಸ್ವಾಮಿ ದಿನನಿತ್ಯದ ದೇವರ ಪೂಜೆ ಪುರಸ್ಕಾರ ಜಪ ಆ ಪೂರ್ವಜನ್ಮದ ಕಥಮಾವತಿಯಂದ್ರೆ ಈ ಪೂರ್ಣಗೆ ಶಿಕ್ಷಣ ಪಕ್ಕ ಎಲ್ಲ ಕಷ್ಟ ಇಷ್ಟ ಪಟ್ಟಗ
apa berbrahma ಸ್ವರೂಪಿಯಾಗಿ ಶ್ರೀಮನ್ನಾರಾಯಣ ದೇವರೇ ಮಾಡ್ತೇವೆ ಸದಾಯ ಬರ್ತೀನಿ ಒಂದು ಭಗವಂತನೇ ಮಾಡ್ತದೆ ಸರಿ ಏನಾದ್ರ ಭಗವಂತ ಪೂಜೆಯ ನಿಖಿಳ ಭಗವಂತನ ಸರಿ ಸಾರಿಸಿದ್ದ ನಾನು ಯೋಚನೆ ನಾನು ಜಿಪ್ಪೆ ಶ್ರೀಮನ್ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡುತ್ತದೆ ಇಂಚ ಸಂಕಲ್ಪ ಭಿಕ್ಷಕ ಫಲವು ಒದಗಿದು ಬರ್ಕೊಂಡು ಒಂದು ದಿನ ಐಕ್ಯ ಮಾಡ್ಕೊಂಡು ವಿಷಯ ಕಾಸಿದ್ರೆ ಕಾಶಿ ಯೋಗ ಅರ್ಥ ಯೋಗ ಯೋಗ್ಯತೆ ಭಾಳ ಪಡೆಯಲು ನಮ್ಮ ಸಾಧ್ಯತೆ ತನకు నిజమైన మకరానికి వందల శ్రద్ధ వంతగా రావడం ఆయన కష్టకాలంలో రెండనే వర్ష కాలంగా ఆయన ఐశ్వర్యుడు కష్టపడ్డ వాళ్ళ
Thank you.
లైట్